ಶಾಸಕರಿಗೆ ಇನ್ನೂ ಕೂಡ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದ ಕಾರಣ ನಾವು ಈಗಾಗಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಯವರ ಒಂದು ಆಶ್ವಾಸನೆಯಂತೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕಡುಬಡವರನ್ನು ಗುರುತಿಸಿ ಅವರಿಗೆ ಒಂದು ಕಿಟ್ಟನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡುವ ಒಂದು ಸದುದ್ದೇಶದಿಂದ ನಮ್ಮ ಮಾನ್ಯ ನೆಚ್ಚಿನ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಅವರಿಗೆ ನಾನು ಕುರುನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದ 3 ಗ್ರಾಮ ಪಂಚಾಯತ್ನ ಎಲ್ಲ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಇಲ್ಲಿ ನೆರೆದಿರುವ ಎಲ್ಲ ಕಟ್ಟಡ ಕಾರ್ಮಿಕರು ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಇಂದು ನಾವು ಪ್ರಾರಂಭಿಸಿದ್ದೇವೆ. ಕಟ್ಟಡ ಕಾರ್ಮಿಕರ ನೋಂದಣಿ ಬಗ್ಗೆ ಹೇಳೋದಾದರೆ, ಯಾರು 18ರಿಂದ 60 ವರ್ಷದವರಿದ್ದಾರೆ ಅವರು ಕಟ್ಟಡದಲ್ಲಿ ಕೆಲಸ ಮಾಡುವವರು ನೋಂದಣಿ ಮಾಡ್ಬೋದು. ಈ ನೋಂದಣಿ ಪ್ರಕ್ರಿಯೆ ನಮ್ಮ ಇಲಾಖೆಯಿಂದ 2007ರಿಂದ ಪ್ರಾರಂಭ ಮಾಡಿದ್ದೇವೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 86,000 ಜನ ನೋಂದಣಿ ಮಾಡಿದ್ದಾರೆ. ಅದಲ್ಲದೆ ಯಾರಾದರೂ ಕಟ್ಟಡದಲ್ಲಿ ಅಂದರೆ ಬಿಲ್ಡಿಂಗ್ ಪ್ರಾರಂಭವಾಗೋದ್ರಿಂದ ಮುಗಿಯುವ ತನಕ ಹೆಲ್ಪರು, ಮೇಸ್ತ್ರಿ, ಪೇಂಟರು, ಎಲೆಕ್ಟ್ರಿಷಿಯನ್ನು, ಫಿಟ್ಟರು, ಟೈಲ್ಸ್ ಹಾಕುವವರು, ಪೇಂಟಿಂಗ್ ಮಾಡುವವರು, ಬಿಲ್ಡಿಂಗ್ ಕಂಪ್ಲೀಟ್ ಆಗುವ ತನಕ ಯಾರ್ಯಾರು ಕೆಲಸ ಮಾಡ್ತಾರೆ ಅಥವಾ ರೋಡ್ ಕೆಲಸ, ಟಾರ್ ಕೆಲಸ, ಎಲೆಕ್ಟ್ರಿಕಲ್ ಪೋಲ್ ಮೂವ್ ಮಾಡೋ ಕೆಲಸ, ಸಿವೇಜ್ ಕೆಲಸ, ಇವರೆಲ್ಲರನ್ನೂ ಕಟ್ಟಡ ಕಾರ್ಮಿಕರು ಅಂತ ಹೇಳ್ತೇವೆ. ಇವರೆಲ್ಲರೂ ನೋಂದಣಿ ಮಾಡಿದರೆ ನೋಂದಣಿಯ ಪ್ರಕ್ರಿಯೆ ಹೇಗೆ? 18ರಿಂದ 60 ವರ್ಷ ಇರಬೇಕು. ನಿಮ್ಮ ಹತ್ರ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಆ ಓನರಿಂದ ಒಂದು ಬರೆಸ್ಕೊಂಡು ಬರಬೇಕು. ಕಂಪಲ್ಸರಿ 2 ಡಾಕ್ಯುಮೆಂಟು. 90 ದಿನ ಕೆಲಸ ಮಾಡಿದ್ದೀವಿ ಅಂತ ನೀವು ಯಾರ ಹತ್ರ ಕೆಲಸ ಮಾಡ್ತೀರಿ ಅವ್ರ ಹತ್ರ ಒಂದು ಸರ್ಟಿಫಿಕೇಟ್ ಇದ್ದರೆ ನೀವು ನಿಮ್ಮ ಮನೆ ಹತ್ರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ, ಯಾವ್ದಾದ್ರು ಆಧಾರ್ ಕಾರ್ಡ್ ಮಾಡ್ತಿರಲ್ಲ ಅಂಥ ಕೇಂದ್ರಕ್ಕೆ ಹೋಗಿ ನೋಂದಣಿ ಮಾಡೋದು. ಯಾರು ನೋಂದಣಿ ಮಾಡಿಲ್ಲ ಅವರು, ಇಲ್ಲಿ ಬಂದವರೆಲ್ಲ ನೋಂದಣಿ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಂದಣಿ ಮಾಡಿದವರಿಗೆ ಸಿಗುವ ಸೌಲಭ್ಯಗಳು, ಎಷ್ಟೋ ಸೌಲಭ್ಯ ನೀವು ಪಡ್ಕೊಂಡಿದ್ದೀರಿ. LKG ಇಂದ ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಬೆನಿಫಿಟ್ ಕೊಡ್ತೀವಿ ಪ್ರತಿ ವರ್ಷ. ಮದುವೆಗೆ 2 ಮಕ್ಕಳಿಗೆ ದುಡ್ಡು ಕೊಡ್ತಾರೆ. ಇದಕ್ಕೆ ತೀರ್ಕೊಂಡ್ರೆ 54,000 ರೂಪಾಯಿ ಅಮೌಂಟ್ ಬರ್ತದೆ ನಿಮ್ಮ ನಾಮಿನಿಗೆ. ಪೆನ್ಷನ್ ಬರ್ತದೆ 60 ವರ್ಷ ಆದಮೇಲೆ 2,000. ಅದಲ್ಲದೆ ಪ್ರಮುಖ ವೈದ್ಯಕೀಯ ಫೆಸಿಲಿಟೀಸ್ ನಿಮಗೆ ಸಿಗ್ತದೆ 2 ಲಕ್ಷದವರೆಗೂ. ಮರಣ ಹೊಂದಿದ್ರೆ, ಆಸ್ಪತ್ರೆಯಲ್ಲಿ OPDಯಲ್ಲಿದ್ದರೆ, 48 ಗಂಟೆಗಿಂತ ಜಾಸ್ತಿ ಅಡ್ಮಿಟ್ ಆಗಿದ್ರೆ ಅದಕ್ಕೆಲ್ಲದಕ್ಕೂ ಸೌಲಭ್ಯಗಳನ್ನ ನಿಮಗೆ ಫ್ರೀ ಆಫ್, ಅಂದರೆ ನೀವೇನು ಖರ್ಚು ಮಾಡುವಾಗಿಲ್ಲ. ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ನೋಂದಣಿ ಮಾಡಿದರೆ ಸಾಕು. ಮೇನ್ ಕ್ರೈಟೀರಿಯಾ ಏನು? ಯಾರು ನೋಂದಣಿ ಮಾಡ್ತಾರೆ ಅವರು ತಮ್ಮ ಅಪ್ಲಿಕೇಶನ್ನ ಮನೆಯಲ್ಲಿಟ್ಕೊಂಡು, ತಮ್ಮ ಕಾರ್ಡ್ನ ಮನೆಯಲ್ಲಿಟ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಒಂದು ಸರಿ ನೋಂದಣಿ ಆದಮೇಲೆ ನವೀಕರಣ ಇದೆ, ಅದರಲ್ಲಿ ವರ್ಷಕ್ಕೊಂದ್ಸರಿ ಮಾಡ್ಬೋದು, ಇಲ್ಲ 3 ವರ್ಷಕ್ಕೊಂದ್ಸರಿ ಮಾಡ್ಬೋದು. ಬಟ್ ಅದಕ್ಕೆ ಫೀಸ್ ಇಲ್ಲ. ಹೋದ ವರ್ಷದಿಂದ ಫೀಸ್ನ ಸಹ ತೆಗೆದಿದ್ದಾರೆ. ಮೊದಲು 25 ರೂಪಾಯಿ 75 ರೂಪಾಯಿ ಹಿಂಗೆ ಕಟ್ಟಿಸ್ಕೊಳ್ತಿದ್ವಿ, ಈಗ ಅದನ್ನು ಸಹ ನಿಲ್ಲಿಸಿದ್ದಾರೆ. 0 ಫೀಸ್. ನೀವು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೂ ಮಾಹಿತಿ ಕೊಡಬೇಕಾಗತ್ತೆ. ಮೇನ್ ಕ್ರೈಟೀರಿಯಾ ಯಾರು ಅಂದರೆ, ನಮಗೆ ಎಷ್ಟೊಂದು ಜನ ಹೋದ ವರ್ಷ ಆಟೋ ರಿಕ್ಷಾದಲ್ಲಿ ಕೆಲಸ ಮಾಡುವವರು, ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಕೆಲಸ ಮಾಡುವವರೆಲ್ಲ ಕಟ್ಟಡ ಕಾರ್ಮಿಕರು ಅಂತ ನೋಂದಣಿ ಮಾಡಿದ್ದಾರೆ. ಹಂಗೆ ಮಾಡಬೇಡಿ. ಇದು ಕಟ್ಟಡ ಕಾರ್ಮಿಕರ ದುಡ್ಡು ಕಟ್ಟಡ ಕಾರ್ಮಿಕರಿಗೆ ಹೋಗಬೇಕು, ಬೇರೆಯವ್ರಿಗೆ ಹೋಗ್ಲಿಕ್ಕಿಲ್ಲ. ಅವರು ಬಡವರು ಹೌದು, ನಮಗೆ ಗೊತ್ತಿದೆ. ಬಟ್ ಇದು ಸರ್ಕಾರದ ಯೋಜನೆ ಇರೋದು ಕಟ್ಟಡ ಕಾರ್ಮಿಕರಿಗೆ. ಅವರಿಗೆ ಬೇರೆ ಯೋಜನೆಯಲ್ಲಿ ನಾವು ಸಹಾಯ ಮಾಡ್ತೇವೆ. ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವರು ಮಾತ್ರ ನೋಂದಣಿ ಮಾಡಬೇಕು. 90 ದಿನ ಕೆಲಸ ಮಾಡಿ ಮಿನಿಮಮ್ ವರ್ಷದಲ್ಲಿ. ಈಗ 6 ತಿಂಗಳು ಮಳೆ ಬರ್ತದೆ, ಅವಾಗ ಕೆಲಸ ಮಾಡೋಕ್ಕಾಗಲ್ಲ. ಇಡೀ ವರ್ಷ ಮಾಡಿ ಅಂತ ನಾವು ಕೇಳಲ್ಲ. 90 ದಿನನಾದರೂ ಮಿನಿಮಮ್ ಯಾರು ಕಟ್ಟಡದಲ್ಲಿ ಕೆಲಸ ಮಾಡ್ತಾರೆ, ಯಾರು ನೋಂದಣಿ ಆದವರು ನವೀಕರಣ ಮಾಡಿದ್ದಾರೆ ಅವರಿಗೆ ನಾನು ಈಗ ಹೇಳಿದ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮಾನ್ಯ ಶಾಸಕರು ತಮಗೆ ಆಹಾರ ಕಿಟ್ಗಳನ್ನು ವಿತರಿಸ್ತಾ ಇದ್ದಾರೆ. ಎಲ್ಲ ಇಷ್ಟು ಜನನ್ನ ಇಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ನೀವು ದಯವಿಟ್ಟು ಎಲ್ಲರೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ರಶ್ ಮಾಡಬೇಡಿ. ಎಲ್ಲರಿಗೂ ಕಿಟ್ ಕೊಡ್ತೇವೆ. ಯಾರು ನೋಂದಣಿ ಆಗಿದ್ದಾರೆ ಅವರು ಅಷ್ಟು ಜನಕ್ಕೂ ಕಿಟ್ ಕೊಡ್ತೇವೆ. ಇನ್ನು ಮುಂದೆ ನೋಂದಣಿ ಆಗುವವರಿಗೆ ಇದೇನು ಸ್ಟಾಪ್ ಆಗಲಿಲ್ಲ ಪ್ರೊಸೀಜರ್. ದಯಮಾಡಿ ನೋಂದಣಿ ಮಾಡ್ಕೊಳ್ಳಿ ನಿಮ್ಮ ಮನೆ ಹತ್ರದ ಸೇವಾ ಸೆಂಟರ್ಗಳಲ್ಲಿ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮ ಇಷ್ಟು ಚಂದವಾಗಿ ಮಾಡಿಕೊಟ್ಟಿದ್ದಾರೆ ನಿಮ್ಮ ಗ್ರಾಮ ಪಂಚಾಯತಿಯ PDOಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸಾಹೇಬರು ಅತ್ಯಂತ ಕಳಕಳಿಯಿಂದ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ತಮ್ಮ ಸ್ವಂತ ಇಚ್ಛೆಯಿಂದನೇ ಆ ಎಲ್ಲ ಕಿಟ್ಗಳನ್ನು ಈ ಥರ ಜೋಡಿಸ್ಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅದನ್ನು ಕೇರ್ಫುಲ್ಲಾಗಿ ಇಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ದಯವಿಟ್ಟು ಅದರ ಉಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ತಾ
ನನ್ನೆರಡು ಮಾತು ಮುಗಿಸ್ತೀನಿ. ಬಹಳ ವಿಸ್ತಾರವಾಗಿ ಅದನ್ನ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಇದರಲ್ಲಿ ಕೂಡ ಒಂದು ಗೊಂದಲ ಇದೆ ಮೇಡಮ್, ಯಾಕೆಂದ್ರೆ ಬಿಡಿ ಕಾರ್ಮಿಕರು ಕೂಡ ಈಗ ಪಂಚಾಯತಿಗೆ ಬಂದು ನಮ್ಮ ಹೆಸರನ್ನು ನೋಂದಾಯಿಸಿಕೊಳ್ತಾ ಇದ್ದಾರೆ. ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಎಲ್ಲವೋ ಅಂತ ಹೇಳುವಂಥದ್ದು ಕೂಡ ನಮಗೆ ಒಂದು ಸಮಸ್ಯೆ ಆಗಿದೆ. ಯಾಕೆಂದ್ರೆ ಸಾಕಷ್ಟು ಅರ್ಜಿಗಳು ಬರ್ತಾ ಇದೆ, ನಾವು ಬಂದವರಿಗೆ ಆಗುದಿಲ್ಲ ಹೋಗುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದೇ ಉಪಾಯ ಇಲ್ಲ, ಆ ಥರ ಆಗಿದೆ. ಅದಕ್ಕೂ ಕೂಡ ಅವಕಾಶ ಇದ್ರೆ ತಾವು ಆ ಬಗ್ಗೆ ಒಂದು ಮಾಹಿತಿ ಕೊಟ್ಟು. ಕಟ್ಟಡ ಬಿಟ್ಟು ಬೇರೆಯವ್ರಿಗೆ ಈಗಾಗಲೇ ಮೇಡಮ್ ಹೇಳಿದಾಗೆ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟವರಿಗೆ ಮಾತ್ರ ಅವಕಾಶ ಇದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಆಲಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಮುಂದಕ್ಕೆ ಈ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ನಾನು ಇವತ್ತು ಸಲ್ಲಿಸ್ತೇನೆ. ಸರ್ಕಾರದಿಂದ ಕೆಲ ಸವಲತ್ತು ಇದ್ದಾಗ ಅದನ್ನು ನೀವು ಈ ಹಿಂದೆ ನೋಂದಾಯಿತರಾಗಿದ್ದುಕೊಂಡು ಸರ್ಕಾರ ಸವಲತ್ತು ಪಡಲಿಕ್ಕೆ ತಾವು ಆಸಕ್ತಿ ವಹಿಸಿದ್ದು ಅತ್ಯಂತ ಸಂತೋಷ. ಅವತ್ತು ತಾವು ಕಾರ್ಡ್ ಮಾಡಿದ ಕಾರಣ ಇವತ್ತು ನಿಮಗೆ ಸವಲತ್ತು ಸಿಕ್ಕಲಿಕ್ಕೆ ಇವತ್ತು ಆಗ್ತದೆ. ಎರಡನೇದು, ಬಹುಶಃ ಈ ಸಮಾಜ ದೇಶ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಅದು ಕಾರ್ಮಿಕ ವರ್ಗ ಅದಕ್ಕೆ ಪ್ರಮುಖವಾದ ಕಾರಣ. ಎ ಸಿ ರೂಮಲ್ಲಿ ಕೂತ್ಕೊಳ್ಳೋ ಮಂತ್ರಿಗಳು ಅಲ್ಲ, ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ಅಧಿಕಾರಿಗಳು ಕೂಡ ಅಲ್ಲ. ತಳಮಟ್ಟದಲ್ಲಿ ಬೆವರು ಸುರಿಸಿ ತಮ್ಮ ಆರ್ಥಿಕವಾದ ಪರಿಸ್ಥಿತಿಗೆ ತಮ್ಮ ಕೊಡುಗೆ ಕೊಡ್ತಿದ್ರಲ್ಲ, ತಾವು ಬಹುಶಃ ಇವತ್ತು ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಬಹುಶಃ ತಮಗೆಲ್ಲರಿಗೂ ಕೂಡ ಆಗಿಂದಾಗೆ ಸಹಕಾರ ಕೊಡುವ ಜವಾಬ್ದಾರಿ ಅದು ನಮ್ಮ ಎಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಅದಕ್ಕಾಗಿ ಇವತ್ತು ಕಾರ್ಮಿಕ ಕಲ್ಯಾಣ ಮಂಡಳಿ ಇರಲಿ, ಕಾರ್ಮಿಕ ಇಲಾಖೆ ಇರಲಿ, ನಮ್ಮ ಎಲ್ಲ ಸರ್ಕಾರಗಳಿರಲಿ, ಬೇರೆ ಬೇರೆ ಕಾನೂನನ್ನು ತಂದು ಇವತ್ತು ನಿಮಗೆ ನೆಮ್ಮದಿಯಿಂದ ಬಹುಶಃ ಜೀವನ ಮಾಡೋದು ಅವಕಾಶ ಕೊಡುವಂಥದ್ದು. ಅದಕ್ಕಾಗಿ ಬಹುಶಃ ಈಗಾಗಲೇ ಏನು ಚೇಂಜ್ ಆಯಿತು ಕಾನೂನು, 8 to 12 ಆಯಿತಾ ವರ್ಕಿಂಗ್ ಅವರ್ಸ್ ಬರಲಿಲ್ಲಲ್ಲ ಒಂದು ವಿಚಾರ, ಅದನ್ನು ನಾವು ನಮ್ಮ ಬಿಡಲಿಲ್ಲ. 8 ಗಂಟೆಯಿಂದ 12 ಗಂಟೆ ಮುಂಚೆ 8 ಗಂಟೆ ಇತ್ತು, ಅದನ್ನು 8ರಿಂದ 12 ಮಾಡಲಿಕ್ಕೆ ಅಂತ ಪ್ರಪೋಸಲ್ ಇತ್ತು. ಪ್ರಪೋಸಲ್ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಒಪ್ಪಲಿಕ್ಕೆ ಬಿಡಲಿಲ್ಲ. ಅಸೆಂಬ್ಲಿಯಲ್ಲಿ ಗಲಾಟೆ ಆಗಿ ಬಾಕಿಯಾಗಿದೆ. ಯಾಕೆ 8 ಗಂಟೆ ಇರಬೇಕು, ಅದನ್ನು ಬದಲಾವಣೆ ಮಾಡಬಾರ್ದು ಅಂತೇಳಿ. 8 ಗಂಟೆ ನೀವು ಮಾಡಿ ಅವರನ್ನೇ 12 ಗಂಟೆ ದುಡಿಸ್ತಾರೆ. ಇನ್ನು 12 ಗಂಟೆ ಮಾಡಿದ್ರೆ ಎಷ್ಟು ಗಂಟೆ ದುಡಿಸ್ಬೋದು ಇವರನ್ನೆಲ್ಲ? ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡೇ ಬಹುಶಃ ಯಾರು ಕೂಡ ಶೋಷಣೆಗೊಳಪಡಬಾರ್ದು ಅಂತ ಹೇಳಿಕೊಂಡು ನಾವು ಇವತ್ತು ಆ ಹೋರಾಟವನ್ನು ಇವತ್ತು ಮಾಡುವಂಥದ್ದು. ಆದ ಕಾರಣ ಖಂಡಿತವಾಗಿಯೂ ಆ 8 ಗಂಟೆ 12 ಗಂಟೆ ಮಾಡಲಿಕ್ಕೆ ನಾವು ಬಿಡಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೂರನೇದಾಗಿ, ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟರೆ ಮಾತ್ರ ಸಾಧ್ಯ ಅಂತ ಎಂಬ ಆಲೋಚನೆ ತಾವೆಲ್ಲ ಇವತ್ತು ಇಟ್ಕೊಳ್ಬೇಕು. ಶ್ರೀಮಂತರ ಮಕ್ಕಳು ಕಲಿತದ್ದು ಬಹಳ ಕಡಿಮೆ, ಜನಸಾಮಾನ್ಯ ಮತ್ತು ಬಡವರ ಮಕ್ಕಳೇ ಜಾಸ್ತಿ ಕಲಿತಂಥದ್ದು. ಆದರೆ ನಿಮ್ಮ ಮಕ್ಕಳಿಗೆ ಎಷ್ಟು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಶಿಕ್ಷಣ ಕೊಡುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ಬಯಸುವಂಥದ್ದು. ಈ ಸಲ ಎಷ್ಟು ಜನ ಸೆಕೆಂಡ್ PUC ನಿಮ್ಮ ಮಕ್ಕಳು ಪಾಸ್ ಆಗಿದ್ದಾರೆ? ಅರ್ಜೆಂಟ್ ಆದ ಕಾರ್ಯಕ್ರಮ ಬಂಡ ಎಂಗ್ಲಿಗೆ ಆದೇಶ ಬರ್ತೇನೆ ಮೊರಾಣಿ ನಾನು ಲೇಟ್ ಆದ ಬಲ್ಲಿ ಆಯ್ನತ್ತು ಬೇಗ ಬೋರ್ಡ್ ಬಂದು ಬಹುಶಃ ನೆನ್ನೆ ಬತ್ತದ ಸ್ಟಾಕ್ ದಿನಾಗನೇ ಗುಡುಗುಡು ಬತ್ತಿನ ಲೆಕ್ಕ ಪ್ರಕಾರ ಬರ್ಪುಣಿ ಆ ಲೆಕ್ಕ ಉಂಜಿತಿಗ ತಪ್ಪೆರ ಬಲ್ಲಿ ಆಯ್ಕೆ ಜಾಗಡ್ ದೀದ್ ಆಯ್ನಾತು ಬೇಗ ಮೂಲು ಮಾತ್ರತ್ತು ಇನ್ನು ನಮ್ಮ ಕ್ಷೇತ್ರ ಉದ್ದಗಳಕ್ಕೂ ಸಾಧಾರಣ 2,000 ಕಡೆಟ್ಲ ಇನ್ನು ಹೊರೊಂದುಳ್ಳೇರು ಮೂಲು ಕೇಂದ್ರ ಸ್ಥಾನ ಆಯ್ನದಾದ ಮೂಲು ಒಂಜಿ ಕಾರ್ಯಕ್ರಮ ಅಂತ ಅಕ್ಲಕರಣ ಗ್ರಾಮ ಪಂಚಾಯತ್ ಕೊರ್ಪುನ ವ್ಯವಸ್ಥೆ ಆಗ್ತದೆ. ಬುಕ್ಕ ಇತ್ತ ನಮ್ಮ PDO ಪಂಡೇದು ಕೆಲವರು ಏರಿನಿ ನಿಕ್ಲಡ ಕಾರ್ಡ್ ಉಂಡು ಅಕ್ಲೆ ಪೂರ ಖಂಡಿತವಾದ ಕೊರ್ಪೇರು. ಕೆಲವರ ಕಾರ್ಡ್ ಉಂಡು ರಿನ್ಯೂ ಆತಜ್ಜಿ ದಾಮಲ್ದ ರಿನ್ಯೂ ಮಲ್ಪಲೆ ಲೀಸ್ಟ್ ಇಜ್ಜಿ ಅಕ್ಲೆಗೆ ಇದು ಮಲ್ಪಲೆ. ನನ್ನ ಕೆಲವರ ಕಾರ್ಡ್ ಉಂಡು ಲೀಸ್ಟ್ ಇಜ್ಜಿ ಗಡಿಬಿಡಿ ಮಲ್ಪೊಚ್ಚಿ ಹೆಂಗ್ ರೀತಿಯ ಹೆಚ್ಚುವರಿ ಅದು ಕೇಂದ್ರ ಕಮಿಷನರ್ ಪಾತ್ಯರ್ದು ನಮ್ಮ ಮಧ್ಯಾಹ್ನ ವಲಸೆ ಕಾರ್ಮಿಕರು ಅಕ್ಲೆ ಎಂಗ್ಳು ಬರ್ಪಿವಾರ ಅಕ್ಲೆ ಕೊರ್ಪಂಚ 5 ಜನ ಬರ್ಪಿವಾರ ಎಂಗ್ಳು ಕಲಿಸಿ ಕೊರ್ಪು ಮಲ್ಪ ನಿಕ್ಲ ಎಂಟ್ರಿ ಮಲ್ತಾನೆ ಒಂಜಿ ಲೆಕ್ಕ ತಿಕ್ಕೊಂಡು. ಸೊ ಎಂಕ್ಲ ನಕ್ಕೆ ಯೋಜನೆ ಮಲ್ಪ ನಿಕ್ಲ ಸಹಕಾರ ಎಂಕ್ಲೆಗೆ ಬೋರ್ಡು ಬಂದ ಎಂಗ್ಳು ಕೇಳಂದಿಲ್ಲ. ಅದರೊಟ್ಟಿಗೆ ನೀವು ಬಹುಶಃ ಇದೆಲ್ಲ ಹೇಳಿದೆಲ್ಲ ಮೆಂಬರ್ಶಿಪ್ ಎಲ್ಲ ಆಗಬೇಕಂತ ಹೇಳಿ ಎಲ್ಲ ಆಗಿದೆ, ಇವರೆಲ್ಲ ಆದವ್ರೆ. ಇನ್ನು ಆಗುವವರಿಗೆ ಸಮಸ್ಯೆ ದೃಢೀಕರಣ ದೊಡ್ಡ ಸಮಸ್ಯೆ ಇದೆ. ಕುತ್ಕೊಳ್ಳಿ, ದೃಢೀಕರಣ ಈಗ ಗುತ್ತಿಗೆದಾರರು ಸಾಧಾರಣ ಅವನ ಹತ್ರ 10 ಜನ ಇದ್ದರೆ ಅವನು ಕೂಡ 5 ಜನರು ಮಾತ್ರ. ಯಾಕೆ ಮತ್ತೆ ಅವ್ನಿಗೆ 10 ಜನ ಅವನು ESI PF ಎಲ್ಲ ಕಟ್ಟಲಿಕ್ಕೆ ಬಂದರೆ ಸಮಸ್ಯೆ ಅಂತೇಳಿ ಅದನ್ನು ತೋರಿಸಲಿಕ್ಕೆ ಸಾಧಾರಣ ಯಾರು ಕೂಡ ಹೋಗುದು. ಈಗ ನಾವು ಗುತ್ತಿಗೆದಾರ ನಾನು 20 ಜನ ಕೆಲಸ ಇದ್ದೆ, ನಾನು ಕೊಡ್ದು 5 ಒಂದು ಹೆಸರಿಗೆ ಮಾತ್ರ ಕೊಡೋದು ESI PF ಉಂಟ ಅಂತೇಳಿ 5 ಜನ ಮತ್ತೆ ಅವ್ರು ಬಂದು ಹೋಗ್ತಾರೆ ಅಂತೇಳಿ ಕೊಡೋದಿಲ್ಲ, ಅಂಥವ್ರಿಗೆ ಸೈನ್ ಹಾಕ್ಲಿಕ್ಕೆ ಕೇಳೋದಿಲ್ಲ. ಮತ್ತೆ ನೀವೇನು ಹೇಳ್ತೀರಿ, PDOಗಳು ಆಗ್ಬೋದು, ಈ ಕಾಂಟ್ರಾಕ್ಟರ್ ಆಗ್ಬೋದು, PDOನ ಅಡ್ರೆಸ್ ಇಲ್ಲ, ಅವ್ರು ಸೈನ್ ಹಾಕಿ ನಮಗೆ ಅಂತ ಮಾರ ಇವು ಸೂಪರ್ ನಮಗೆ ನೋಟಿಸ್ ಬಂದರೆ ನಾವೇನು ಮಾಡಬೇಕಂತ ಕೇಳೋದಿಲ್ಲ. ಅದಕ್ಕೆ ನಿಮ್ಮ ಇಲಾಖೆಯರದ ಬಗ್ಗೆ ಮುತುವರ್ಜಿ ವಹಿಸುವಂಥ ಕೆಲಸ ಆಗಬೇಕು. ನಾನು ನಿಮ್ಮ 2 ಅಧಿಕಾರಿಗಳನ್ನು, ಅದು ವೀರೇಂದ್ರರನ್ನು ಮತ್ತು ಮೇರಿಯರನ್ನು
ನಿಮ್ಮ ಪರವಾಗಿ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಫೋನ್ ಮಾಡಿ ಮೀಟಿಂಗ್ ಕರೆದ್ರೆ ತಕ್ಷಣ ಬಂದು ಕೂತ್ಕೊಂಡು, ಮೊನ್ನೆ ಅರ್ಜೆಂಟ್ ಇದೇ ಬಗ್ಗೆ ಪ್ಲಾನ್ ಮಾಡಬೇಕು ಪುಡ್ಸೋದಿಲ್ಲ, 8 ಗಂಟೆಗೆ ಫೋನ್ ಮಾಡಿ ಇಬ್ಬರು ಕೂಡ ಅವ್ರ ಮನೆಯಿಂದ ಹೊರಟುಕೊಂಡು ಇವತ್ತು ಬಂದಿದ್ದಾರೆ. ಅಷ್ಟು ಮಾತ್ರ ಪಾಪ ಲಾರಿಯಲ್ಲಿ ಅವರು ಇದನ್ನು ಮುಟ್ಟಿಸುವಾಗ ಖುದ್ದು ಅವರೇ ಲಾರಿಯಲ್ಲಿ ಕೂತ್ಕೊಂಡು ಹೋಗಿ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಒಂದು ಕಾಲೇಜಿಂದ ತಮ್ಮ ಕೆಲಸ ಮಾಡೋದು ನನಗೆ ಅತ್ಯಂತ ಸಂತೋಷ. ಅದಕ್ಕೆ ನಿಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳನ್ನೆಲ್ಲ ಜನರ ಪರವಾಗಿ ನಾನಿವತ್ತು ಅಭಿನಂದನೆ ಶುಭಾಶಯ ನಾನಿವತ್ತು ಸಲ್ಲಿಸ್ತೇನೆ. ನಾನು ದೀರ್ಘವಾಗಿ ಮಾತಾಡದೆ ನಿಮಗೆಲ್ಲ ನನ್ನ ಶುಭಾಶಯ ನಾನಿವತ್ತು ಸಲ್ಲಿಸಿಕೊಂಡು ಈ ಮಾರಕ ರೋಗ ಬಹುಶಃ ಇವತ್ತು ಮುಗಿಯೋ ಸಂದರ್ಭದಲ್ಲಿ ತಾವು ಮತ್ತೆ ಸಕ್ರಿಯವಾಗಿ ನಮ್ಮ ಕೆಲಸ ಕಾರ್ಯ ಪ್ರಾರಂಭ ಆಗೋ ಒಂದು ವಿಚಾರ ಆಗಲಿ. ನಿಮಗೆ ಯಾರಿಗಾದ್ರೂ ಏನಾದರೂ ಸಮಸ್ಯೆ ಏನಾದರೂ ಇದ್ದರೆ ಖಂಡಿತವಾಗಿ ನಮ್ಮ ಗಮನಕ್ಕೆ ತನ್ನಿ. ನಮ್ಮಿಂದಾಗುವಂಥ ಸಹಕಾರ ಅಥವಾ ನಮ್ಮಿಂದ ಏನು ವಿಚಾರ ಇದೆಯಾ ಅದನ್ನು ಮಾಡಲಿಕ್ಕೆ ನಾವು ಮುಂದೆ ನಮ್ಮ ಸಹಕಾರ ನಾವು ಕೊಡ್ತೇವೆ ಅಂತ ನಾನು ಕೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಮಸ್ಕಾರ.